ಅಪ್ಪಯ್ಯ ಒಂದು ಮಾತ್ಕೆಂತೆ ಅಪ್ಪಯ್ಯ ಇಲ್ಲಿ ಬೇಡ ಅಮ್ಕಾಗಕ್ಕ. ಐಸ್ ಕ್ರೀಮ್ ಬೇಕಾ ಚಾಕ್ಲೇಟ್ ಬೇಕಾ? ಅಯ್ಯೋ ಅಪ್ಪಯ್ಯ ನನಗೆ ದಡ್ಡನೇನೆ ಈಗ ಕಾಲೇಜ್. ಐಸ್ ಕ್ರೀಮ್ ಚಾಕ್ಲೇಟ್ ಎಲ್ಲ ತಿಂಬ ಕಾಲ ಅಲ್ಲ ಬಿಡಿ. ದಡ್ಡನ ಇಲ್ಲಿ ನಾನು. ನೀವು ಇನ್ನೂ ಸಣ್ಣ ಅನ್ಕೊಂಡಂಗೆ ಹೊಡು ಪಪ್ಪದ ಬೊಯ್ಯುದ ಇನ್ನೂ ಅವೆಲ್ಲ ಮಾಡೋಕ್ಕಿಲ್ಲ ನೀವು. ನನಗೆ ದಡ್ಡನ ಇದೆ. ಸರಿಯಾಗಿ ದೊಡ್ಡವನಂತ ಹೇಳು ಬರ್ತಿಲ್ಲ. ದಡ್ಡನಾಯ್ತ ಅಂಬ ದಡ್ಡನಾಯ್ತ ದಡ್ಡನೇ ನೀನು. ಆದ್ರೆ ನಿಮ್ಮಷ್ಟಲ್ಲ ಬಿಡಿನಿ ಅಪ್ಪಯ್ಯ. ತಗಡ ನಿನ್ನ ಮಾತಿನ ಅರ್ಥ. ನಾನು ದಡ್ಡನ, ನೀನು ಒತ್ತಿ ಬುದ್ದು ಅಂತನೇನು ಅಲ್ದಾ? ಈಗಳು ಹಾಸಿಗೆ ಒಂದೊಂದ್ಸಲ ಉಚ್ಚಿ ಮಾಡ್ಕೊಂತ ನಂಗೆ ಹೇಳು ಪತ್ನೇವನ್. ಎಷ್ಟಪ್ಪ ಮಾತಾಡೋದು ನೀನು? ಸಮ ಚಡ್ಡಿ ಹಾಕಂತ ಕಲ್ತ್ಕೊ ಫಸ್ಟ್. ಅದೆಲ್ಲ ಬತ್ತತ್ ನನಗೆ. ನೀವು ಹೇಳಿ ಕೊಡೋದು ಬೇಡ. ಅಜ್ಜಿ ಹೇಳೋದಿಲ್ಲ ಈಗಿನ ಕಾಲದ ಮಕ್ಕಳಿಗೆ ಎಲ್ಲ ಬತ್ತತ್ ಅನ್ಕೊಂಡ ಹಾಗೆ ಇಲ್ಕಣಿ ಅಪ್ಪಯ್ಯ. ಎಂತಂದ್ರೆ ನೀವು ಎಂತಂದ್ರೆ ನಂಗೂ ಗೊತ್ತಾಗ್ತ ಬೆಳೆದ ಮಕ್ಕಳನ್ನ ಫ್ರೆಂಡ್ಸ್ ಕಣ್ಕಂಬ್ರಿ. ಹೇಳು ಎಂತ ಹೇಳು, ನಾನೇನು ಬೈತಿಲ್ಲ. ಎಂತಂದ್ರೆ ಅಪ್ಪಯ್ಯ. ಓ ಎಷ್ಟೊತ್ತು ಕಡೆ ನಂಗೆ ಬೇರೆ ಕೆಲಸ ಇತ್ತು ಹೇಳುದ್ರೆ ಹೇಳ. ಇಲ್ಲಿ ನಾ ಹೊತ್ತೆ ಈಗ ನೀವು ಬೆಳಗ್ಗೆ ಮುಂಚೆ ಇದ್ಕೊಂಡು ಮಾಡ್ಕೊಂಡು ಕೂತ್ಕೊಂಡ್ರು ಕೆಲಸ ಎಷ್ಟಿತ್ತು ಗೊತ್ತಾ ನನಗೆ? ತೋಟದ ಬದಿಗೆ ಹೋಯ್ತು, ಅಲ್ಲಿ ಹೋಗಿ ನಂಗೆ ಬೇರೆ ಬದಿ ಹೋಗ್ತಿತ್ತು. ಹೆಂಗೆ ಹೇಳೋದಪ್ಪನ ಹತ್ರ ಹೇಳಿ ಬಿಡೋಕಂಬ. ನಂಗನ್ಕ ಹೇಳೋದಿಲ್ಲ, ಊರಿಗೆ ಅನ್ಕ ಹೇಳ್ತೆ ಅಂತ ಹೇಳ್ತಿರ್ಕಂಬ. ಅವ್ರ ಹತ್ರ ಇದ್ರೆ ನನ್ನ ಹತ್ರ ಇದ್ದಂಗೆ ಅಂತ. ಮತ್ತು ಎಂತಂದ್ರೆ ನನಗೆ ಹೆದರಿಕೆ ಆಯ್ತು. ನೀವು ಬೈತೀರೇನೋ ಬೇಡ ಬಿಡಿನಿ. ಅಂದ್ರೆ ಎಂಥದೋ ತರಲಿ ಕೆಲಸ ಮಾಡಿದೆ ಅನ್ಕಂಡು ನೀನು. ಎಂಥದ್ದು ಹೇಳ? ಅಷ್ಟೊತ್ತಿಂದ ಇಲ್ಲಿ ಬಂದು ಬಿಡ್ತೀನಲ್ಲ, ಅಷ್ಟೊತ್ತಿಗೆ ಅಂದ್ಕೊಂಡು ಎಂಥದೋ ಇತ್ತಿದ್ದು ಕತ್ತಿ ಅಂದ್ಕೊಂಡು. ಎಂತ ಹೇಳ? ಎಂತ ಮಾಡಿದೆ? ಎಲ್ಲಿ ಎಂತ ಮಾಡಿದೆ ಹೇಳಿ ನೀನು. ಎಂತ ತೆಗ್ದಿದೆ ಎಲ್ಲಿಂದಾರೋ? ಅಲ್ಲ ಅಪ್ಪಯ್ಯ, ಅದು ಎಂತಂದ್ರೆ ನೀವೊಂದು ಬೈಕ್ ತಗೊಂಡಿ ಅಪ್ಪಯ್ಯ. ಅಯ್ಯೋ ದೇವ, ಇಷ್ಟೇ ಗಡ ಎಂತ ಅಂತ ಅನ್ಕೊಂಡೆ ನಾನು. ನಂಗೆ ಬೈಕ್ ಬೇಕಾದ್ರೆ ನಾ ಬೈಕ್ ತಕಂತೆ. ಈಗ ನನ್ನ ಹತ್ರ ಬೈಕ್ ತಗೊಂಬಷ್ಟು ದುಡ್ಡಿಲ್ಲ ಮರೆಯ. ಹೋಗಿ ಬೇರೆ ಅಂತ ಕೆಲಸ ತಗೊಂಡು ಹೋಗತ್ಲ ಬೈಕ್. ಪ್ಲೀಸ್ ಅಪ್ಪಯ್ಯ ಬೈಕ್ ತಗೊಳ್ಳಿ ಪ್ಲೀಸ್. ಎಲ್ಲರ ಅಪ್ಪಯ್ಯಂದ್ರು ಬೈಕಿಗೆ ಕಾರಾಗೆಲ್ಲ ಹೋದ್ರು. ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ ಕಾಮಕ್ಕೆ. ನನ್ನ ಅಪ್ಪಯ್ಯನ ಹತ್ರ ಬೈಕ್ ಇಲ್ಲಲ್ಲ, ಅದೇ ಒಂದು ಹಳಿ ಬಜಾಜ್ ಗಾಡಿ ಇಟ್ಕೊಂಡು ಓಡಾಡ್ತಾರಲ್ಲ ಅನ್ಕ ನಂಗೆ ಎಷ್ಟು ಬೇಜಾರಾಗ್ತೀನಿ ನೆನೆಸ್ಕೊಂಡ್ರೆ. ನಿಮ್ಗೆ ಎಂತ ಕಮ್ಮಿ ಆಯ್ತಪ್ಪಯ್ಯ? ತಗೊಳ್ಳಿ ಒಂದು ಬೈಕ್. ನೀವು ಓಡಾಡ್ಕೊಂಡು ನನಗೂ ಖುಷಿ ಆಯ್ತು. ಅಮ್ಮನ ಕೂರಿಸ್ಕೊಂಡು ಹೋರೆ ಕಾಂತೈಕ ಅಮ್ಮಂಗೆ ಆಯ್ತು ಗೊತ್ತಾ. ಒಂದ್ಸಲ ತಗೊಳ್ಳಿ. ಎಷ್ಟು ದಿನ ಅದೇ ಹಳಿ ಗಾಡಿ ಹೋಯ್ತು. ಅಜ್ಜೇನು ಗಾಡಿ ಅದು ಅನ್ನೋಸತಿ ಅವ್ರು ತಗೊಂಡವ್ರು ನಿಮ್ಗೆ ಅದು ಇಪ್ಪದಿಲ್ಲ. ಪಾಪ ನನ್ನ ಅಪ್ಪಯ್ಯ. ಅಂತ ನೀನು ಹೇಳೋದೇನೋ ಸಮಯ ಸ್ಲೋ ಆಗಿ ವರ್ಕ್ ಆಗ್ತಿತ್ತು. ಬೈಕ್ ತಗೊಂಡು ಒಳ್ಳೆ ಐಡಿಯಾ ಬೇಕಡ. ಎಂತಕ್ಕಾರು ಆಗ್ತು ಮನೆಯಾಗ 2 ಗಾಡಿ ಇದ್ದರೆ. ನೀ ಹೇಳೋದು ಸಮ. ನಾನು ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ ಕಣು ಒಂದ್ಸತಿ. ಬೈಕ್ ಇದ್ರೆ ಎಲ್ಲರಿಗೂ ಆಗ್ತಲ್ಲ ಕಡ. ಹೌದಾ, ಬೈಕ್ ಇದ್ರೆ ಕಣಿ ಅಜ್ಜನಿಗೂ ಒಂಥರ ಮಗನ ಹತ್ರ ಬೈಕ್ ಇತ್ತಮ್ಮಂಗೆ ಅರ್ಥ. ನೀವು ಬೈಕಲ್ಲಿ ಓಡಾಡ್ಲಕ್ಕ, ಚಿಕ್ಕಪ್ಪನೂ ಓಡಾಡ್ಲಕ್ಕ ಕಾಲೇಜಿಗೆಲ್ಲ. ಆ ಚಿಕ್ಕಪ್ಪನೂ ಒಂದು ತಗೊಂಡ್ಲಿಲ್ಲ ಗಾಡಿ. ಕಡೆಗೆ ನನಗೂ ಈಗಲಿಕ್ಕಾರ ಒಂದೊಂದ್ಸಲ ಆಗ್ತಲ್ಲ, ಈಗಲ್ಲ ತಡ್ಕರ ಮೇಲೆ. ನೀನೀಗಿನ್ನು ಸಣ್ಣ, ಈಗಲೆಲ್ಲ ಬೈಕೆಲ್ಲ ಓಡಿಸೋದು ಬೇಡ. ಸಣ್ಣನ ಮತ್ತು ಮೊನ್ನೆ ಹೇಳ್ರಿ ನಿಮ್ಮ ಬಟ್ಟೆ ಎಲ್ಲ ನೀನೇ ಒಕ್ಕೋ ಈಗ ದಡ್ಡನ ಇದೆ ಅನ್ಕಂಡ. ನಿಮ್ಗೆ ಬೇಕಾದಳಿ ದಡ್ಡನ್ ಮಾಡೋದ, ಬೇಡದಿದ್ದಳಿ ಸಣ್ಣನ್ ಮಾಡೋದು. ನನ್ನ ಅಜ್ಜು ಹಿಂಗೆ ಮಾಡೋದು. ಅವಳಿಗೆ ಯಾವ ಕೆಲಸ ಮಾಡೋಕ್ಕಾಗ ಅಷ್ಟೊತ್ತಿಗೆ ನೀ ಸಣ್ಣನ ಗಡ ಅಂದು. ಅಷ್ಟೊತ್ತಿಗೆ ಬೇರೆ ಎಂತಾರ ತರ್ಲಿ ಕೆಲಸ ಮಾಡ್ರೆ ಗಡ ಎಷ್ಟು ದಡ್ಡನ ಇದೆ ಗಡ. ನೀವೊಂದು ಅಂಗಡಿಗೆ ಹೋಗ್ಬೇಕಾಗ್ತಿಲ್ಲ ಅನ್ಕೊ ಬೈತಾಳ ಕಾಣಿ. ಅದೆಲ್ಲ ಸಮಗಡ ಆಯ್ತಾ. ನಿಂಗೂ ಅನಿಸ್ತಿ ಕೊಡುವ ಈಗಲಿಕ್ಕಾರ ಇಲ್ಲಿ ಆಂಗ್ಲದಲ್ಲಿ ಓಡಿಸೋದು ಸಹಿಗೆ ದುಡ್ಡು ಆಯ್ಕಲ್ಲ ಗಡ ಅಷ್ಟೊಂದು. ಎಂತಾರ ಒಂದು ಪ್ಲ್ಯಾನ್ ಇದ್ರೆ ಹೇಳ್ಕೊಂಬ. ಹಂಗೂ ಬೈಕಾಗೆಲ್ಲ ಓಡಾಡ್ಕೊಂತ ಆಸೆ ಇತ್ತು ಗಡ. ಬೈಕ್ ತಗೊಂಡ್ರೆ ನಿನ್ನ ಅಮ್ಮನ್ನೆಲ್ಲ ಕೂರ್ಸ್ಕೊ ಓಡಾಡ್ಕೊಂತ ನನಗೂ ಆಸೆ. ಎಂತ ಮಾಡು, ಕೈ ಅಷ್ಟು ದೊಡ್ಡದಿಲ್ಲಲ್ಲ ಅನ್ಕ ಸುಮ್ಮನಿದ್ದೆ. ಕೈ ಇಟ್ಕೋದಿಲ್ಲ. ಇಲ್ಲದೆ ತಗೊಂತಿದ್ದೆ, ಕಾರೇ ತಗೊಂತಿದ್ದೆ ಬಿಡು ದುಡ್ಡಿದ್ದೀರ. ಅದೆಲ್ಲ ಯೋಚನೆ ಮಾಡಬೇಡ ಅಪ್ಪಯ್ಯ. ನನ್ನ ಹತ್ರ ಸ್ವಲ್ಪ ದುಡ್ಡಿತ್ತು, ಅದನ್ನು ಬೇಕಾದ್ರೆ ನಾನು ನಿಮಗೆ ಕೊಡ್ತೆ. ನಂಗೆ ಒಂದೊಂದ್ಸಲ ನೀವು ಕೊಡ್ತೀರಲ್ಲ ಬೈಕ್ ಓಡಿಸೋಕೆ, ಹಂಗಾಗಿ ನಾ ಮತ್ತಷ್ಟು ಮಾಡಿದೆ ಅರ್ಥ. ನಿನ್ನ ಹತ್ರ ದುಡ್ಡಿತ್ತ?
ಎಷ್ಟು ದುಡ್ಡು ಕಡ, ಎಲ್ಲಿಂದ ಅದೆಲ್ಲ ದುಡ್ಡು? ಅದೇ ಈ ಹಬ್ಬಕ್ಕೆ ಹೋಗಕ್ಕೆ ಅಲ್ಲಿಗಿಲ್ಲಿಗೆ ಕಡೆಗೆ ನೆಂಟರೆಲ್ಲ ಬಂದರೆ ಎಲ್ಲ ಹೋಗೋಷ್ಟೊತ್ತಿಗೆ ಮಕ್ಕಳಿಗೆ ದುಡ್ಡು ಕೊಟ್ಟು ಹೋದ್ರಲ್ಲ, ಹಾಗೆ ಅತ್ತಿ ಮೊನ್ನೆ ಮಾವ ಮತ್ತು ಲಕ್ಷ್ಮಿ ಅಜ್ಜಿ ಕಡೆಗೆ ಹೋಸತ್ತಿ ಯಾರ ಪೈಕಿಯರೆಲ್ಲ ಬಂದ್ರಲ್ಲ, ಅಜ್ಜಯ್ಯಂದ ಅಜ್ಜಯ್ಯನ ಅಣ್ಣ ತಮ್ಮ ಎಲ್ಲ ಬಂದಿರಲ್ಲ, ಅವರೆಲ್ಲ ಕೊಟ್ಟ ದುಡ್ಡು 100 ರೂಪಾಯಿ ಒಟ್ಟು ಮಾಡಿ 6,000 ರೂಪಾಯಿ ಆಯಿತು ಅಪ್ಪಯ್ಯ. ನನಗೆ ಕೊಡ್ತು ಬೇಕಾರೆ. ಏನೇ ಅಡ್ಡಿಲ್ಲ ಗಡ, ಸುಮಾರು ದುಡ್ಡು ಒಟ್ಟು ಮಾಡ್ಕೊಂಡಿದ್ದೆ, ನಮ್ಮದೇ ಜೋಬ್ ಖಾಲಿ. ಸುಳ್ಳು ಹೇಳ್ಬಿಡಿನಿ ಅಪ್ಪಯ್ಯ, ನೀವು ಸುಮಾರು ದುಡ್ಡು ಮಾಡ್ಕೊಂಡಿರಿ, ನಂಗೆ ಗೊತ್ತಿತ್ತ, ನನ್ನ ಹತ್ರ ಹೇಳೋದಿಲ್ಲ ಅಷ್ಟೇ. ಇನ್ನೊಂಚೂರು ನನ್ನ ಹತ್ರ ಇದ್ರೆ ಕೊಡಲಿ ಅನ್ಕ, ನನ್ನ ಹತ್ರ ಇಲ್ಲಪ್ಪ, ನನ್ನ ಹತ್ರ ಇಷ್ಟೇ ಇರ್ಬೋದು, ಇದು ಪೂರ ನಿಮಗೆ ಕೊಡ್ತೇನೆ ನಾನು ಬೇಕಾದ್ರೆ ಬೈಕ್ ತಕೊಂಬಾರೆ, ಪ್ರಾಮಿಸ್. ಮತ್ತೆ ಸತ್ಯ ಇಲ್ಲ ಗಡ, ದುಡ್ಡು 1 ರೂಪಾಯಿ ಬೇಕಂದ್ರೆ ಇಲ್ಲ. ಹಾ ನಂಗೆ ಗೊತ್ತಿಲ್ಲ, ನಿಮ್ದೆಲ್ಲ ಬಣ್ಣ ನಂಗೆ ಗೊತ್ತಿತ್ತು. ಅಪ್ಪ ಎಲ್ಲ ಚಿನ್ನಿಗೆ ಖರ್ಚು ಮಾಡಿದೆ ಅಂತ ನಿಂಗೆ ಗೊತ್ತಾ? ಈ ಬೇರೆ ಮಕ್ಕಳ ಮಡಿಗೆಲ್ಲ ನಮ್ಮ ವಿಷಯ ಗೊತ್ತಾಯ್ತಾ? ಎಂತ ಗಡ ನಿಂಗೆ ಗೊತ್ತಿತ್ತು? ಎಂತ ಗೊತ್ತಿತ್ತು ನಿಂಗೆ? ಏನು ಹೆದರ್ಸೋಕ್ಕಂತೆ ನೀನು ನನಗೆ? ಸುದ್ದಿ ಅಂತ ಆ ಅಜ್ಜಿಗೂ ಗೊತ್ತಿತ್ತು ನಿಮ್ಮ ವಿಷಯ. ಎಂತ ಹೇಳ, ಸಣ್ಣ ನಾಯಿ ಅಂತಂತದ್ದು ಮಾತಾಡೋಕ್ಕಾಗ ಗೊತ್ತಾಯ್ತಲ್ದ? ವಯಸ್ಸು ತಕ್ಕಂತೆ ಮಾತಾಡ್ಕೊ, ಅಪ್ಪನ ಎದುರಿಗೆ ಎಂತ ಮಾತಾಡ್ಕೊ ಅದೇ ಮಾತಾಡ್ಕೊ, ಗೊತ್ತಾಯ್ತಾ? ಅಲ್ಲ ಅಪ್ಪಯ್ಯ, ನೀವೇ ಹೇಳಿನಿ, ನಾನೇನು ಸರಿ ನಿಮ್ಮ ವಯಸ್ಸಿ ತಕ್ಕಂತೆ ನಿಮ್ಮ ಎದುರಿಗೆ ಹೆಂಗೆ ಮಾತಾಡ್ಕೆ ಹಂಗೆ ಮಾತಾಡ್ತೆ, ನೀವು ಮಾಡೋ ಸಮೂಹ ಎಲ್ಲ ನಿಂಗೆ ಈಗ ಗೊತ್ತಿಲ್ಲ, ಸುಮ್ಮನೆ ಹೋಗಿಲ್ಲಿಂದ. ಹೌದೌದು, ಈಗ ದುಡ್ಡಿನ ವಿಷಯ ಬಂದ್ರೆ ಕೂಡಲೇ ಹಿಂಗೆ ಮಾಡ್ತೀರಿ ಕಣೆ ನೀವು ಎಷ್ಟಪ್ಪ ದುಡ್ಡು ಒಟ್ಟು ಮಾಡ್ಕೊಂಡಿರಿ. ಈಗ ಅಜ್ಜಿ ಕಾಯಿ ಹಾಕೋಕೆ ಹೇಳ್ತಾಳೆ, ಕಾಯಿ ನೀವು ಮಿಲ್ಲಿಗೆ ಹೋದಾಗಳ ಪೂರ ದುಡ್ಡು ಅವ್ರಿಗೆ ಕೊಡ್ತೀರಿ ವಾಪಸ್. ನಾ ಕಂಡಿದೆ, ಸ್ವಲ್ಪ ದುಡ್ಡು ಇಟ್ಕೊಂಡೆ ಕೊಡೋದು ನೀವು, ಗೊತ್ತಾಯ್ತಿದ್ದಂಗೆ ಚಿಲ್ಡ್ರಿ ಪಲ್ರಿ ಎಲ್ಲ ಇಟ್ಕೊಂತೀರಿ ನೀವು. 100 ಕಾಯಿ ಹಾಕೋಕೆ ಹೇಳ್ರಿ, ಅದ್ರಲ್ಲಿ 10 ಕಾಯಿ ದುಡ್ಡಾರು ನೀವು ಇಟ್ಕೊಂತೀರಿ. ಎಣ್ಣೆ ತಪ್ಪಕ್ಕೆ ಹೇಳ್ರು ಅಷ್ಟೇ, ಅದ್ರಲ್ಲಿ ಒಂಚೂರು ಎಣ್ಣೆ ಮಾರ್ಕಂತೀರಿ. ನಂಗೆ ಗೊತ್ತಿತ್ತು, ಎಲ್ಲ ಕಂಡಿದೆ ನಾನು, ಆಯಿತಾ? ಅದು ಉದ್ದು ಮಾರಕ್ಕೆ ಹೋದಾಗಳು ಹೋದ ವರ್ಷ ಕಂಡಿದೆ ನಾನು. ನೆಲಗಡ್ಲೆ ಹಾಕೋಕೆ ಹೋದಾಗಳಂತೂ ಸುಮಾರು ಒಂದು 2-3 ಸಾವಿರ ಇಟ್ಕೊಂಡಿರಿ. ನಾನು ನಿಮ್ಮೊಟ್ಟಿಗೆ ಬತ್ನಲ್ಲ ಚೀಲ ಎಲ್ಲ ಹಿಕ್ಕಿ ಕೊಡೋಕ್ಕೆ ಹೆಲ್ಪ್ ಮಾಡೋಕ್ಕೆ, ಅಷ್ಟೊತ್ತಿಗೆಲ್ಲ ನಾನು ಕಂಡಿನಲ್ಲ ನೀವು ಎಷ್ಟು ದುಡ್ಡು ಈಚೆಗೆ ಇಟ್ಕೊಂತೀರಿ, ಎಷ್ಟು ಈಚೆ ಜೋಬಲ್ಲಿ ಇಟ್ಕೊಂತೀರಿ ಅನ್ಕಂಡ. ಸುಮಾರು ದುಡ್ಡು ಒಟ್ಟು ಮಾಡ್ಕೊಂಡಿರಿ ನೀವು, ನನ್ನ ಹತ್ರ ಹೇಳೋದಷ್ಟೇ. ಈಗ ಮೀನು ತಪ್ಪಕ್ಕೆ ಹೋರು, ಈಗ 200 ರೂಪಾಯಿ ಮೀನು ತಂದರೆ 150 ರೂಪಾಯಿ ಮೀನಿಗೆ 200 ರೂಪಾಯಿ ಅಂತ ಹೇಳ್ತೀರಿ ನೀವು. ಈಗೀಗ ಜಾಸ್ತಿ ಶುರು ಮಾಡ್ಕೊಂಡಿರಿ ಅಪ್ಪಯ್ಯ, ನನಗೆಲ್ಲ ಗೊತ್ತಿತ್ತ, ದುಡ್ಡು ಇತ್ತೆ ನಿಮ್ಮ ಹತ್ರ, ತಕಣಿ ಅಪ್ಪಯ್ಯ ಬೈಕ್ ಪ್ಲೀಸ್. ಓ, ನೀ ಇದೆಲ್ಲ ವಿಷಯ ಮಾತಾಡ್ತಿದ್ಯಾ? ಅದು ಹಂಗಲ್ಲ ಮಗ, ಅದು ಅಜ್ಜಿ ಹೇಳಿರ್ತಾಳೆ ನನಗೆ, ನೀವು ಅಲ್ಲೆಲ್ಲ ಹೋಗಿ ಹಾಕಿ ಮಾಡಿ ಎಲ್ಲ ಮಾಡ್ತಿಲ್ಲ, ಒಂಚೂರು ಇಟ್ಕೋ, ಮತ್ತು ಅಪ್ಪನ ಕೇಮ್ ಬೇಡ ಅನ್ಕಂಡು ದುಡ್ಡಿಗೆ ಅವ್ರ ಕೈ ಬೈ ಕಾಮ್ಕಾಗ ತತ್ತಿಟ್ಕೋ, ಎಂತ ಆತಿಲ್ಲ ನೀನು ನನ್ನ ಮಗ ಅಲ್ದ ಅನ್ಕೊಂಡು ಅಜ್ಜಿ ಹೇಳಿದಾಳೆ. ಹಂಗಂತ ನನ್ನ ಬುದ್ಧಿ ನೀ ಕೊಲ್ಲಕ್ಕಾಗ, ನಿನ್ನ ಅಮ್ಮನ ಅಪ್ಪನಿಗೆ ನೀನು ಹಂಗೆ ಮಾಡೋಕ್ಕಾಗ, ಗೊತ್ತೈತಲ್ದ? ನಾವು ನಿಂಗೆ ಅಷ್ಟೊತ್ತಿ ದುಡ್ಡು ಕೊಡ್ತೋ, ನಂಗಂದ್ರೆ ಅಜ್ಜಿ ಕೊಡೋದಿಲ್ಲ, ಅದಕ್ಕೆ ನಾ ಹಂಗೆ ಮಾಡೋದು ಅಷ್ಟೇ. ಅಜ್ಜಿ ಹೇಳ್ದಿರಿ ನಾ ಮುಟ್ತಿರ್ಲಪ್ಪ ದುಡ್ಡು. ನೀ ಅಂತೂ ಬೇರೆ ವಿಷಯ ಮಾತಾಡ್ತೇನೆ ಹೆದರ್ದೆ ಮರೆಯ. ಬೇರೆ ಅಂತ ಇತ್ತು, ಇನ್ನೂ ಜಾಸ್ತಿ ಕೊಡ್ತೀರಿಯ ನೀವು ಹಂಗಾರೆ? ಇಲ್ಲ ಅದೆಂತ ಇಲ್ಲ, ಎಂತ ಇಲ್ಲ ಬಿಡ. ಆಯ್ತು, ಒಂದು ಬೈಕಿದ ನಂಗೆ ಒಂದು ತಗೊಂಡ್ಕೊಂಬಂಗಿತ್ತು, ನೀವು ಒಟ್ಟು ಮಾಡೋ ದುಡ್ಡೆಲ್ಲ ತಗೊಂಬಕಂಬ. ಕಾಡಿಗೆ ನಂಗೆ ದುಡ್ಡು ಒಟ್ಟಾರ ಕೂಡಲೇ ನಾನು ಹಿಂಗೆ ಕೊಡ್ತೆ, ಉಳಿದ ದುಡ್ಡಿಗೆ ಅಂತ ಮಾಡೋದು ಮರ. 2,000 ರೂಪಾಯಿ ಎಲ್ಲಿ ಸಾಕತ್ತ? 1 ಲಕ್ಷ 1.5 ಲಕ್ಷ ಬೇಕು ಲಾಯ್ಕಿದ್ದು ಬೈಕ್ ತಗೊಂಡ್ಕಂದ್ರೆ. ಎಂತ ಮಾಡೋದು, ನೀನು ಐಡಿಯಾ ಮಾಡು, ನಾನು ಕೂತ್ಕೊಂಡು ಐಡಿಯಾ ಮಾಡ್ದೆ. ನಿನ್ನ ಅಮ್ಮನ ಹತ್ರ ಎಂಥರ ದುಡ್ಡು ಇತ್ತ ಕೇಂಬ ಒಂಚೂರು ಅಲ್ದಾ? ಅದೆಲ್ಲ ನಂಗೆ ಗೊತ್ತಿಲ್ಲ, ಎಲ್ಲಿಂದಾರ ಒಟ್ಟು ಮಾಡ್ಕಣಿ, ನನ್ನ ಹತ್ರ ಅಂತೂ ಇಷ್ಟಿದ್ದದ್ದು ನಾ ಕೊಡ್ತೆ, ಸತ್ಯ ಕೊಡ್ತೆ. ಆಯ್ತು, ನಾ ಬತ್ತೀಗ, ನಂಗೆ ಆಡೋಕ್ಲೆ ಇಟ್ಟತ್ತ. ಹಾವು ನನ್ನ ಮಗ ಎಂಥ ಐಡಿಯಾ ಕೊಟ್ಟ, ಸೂಪರ್. ನನ್ನ ಕಣ್ಣಿಗೆ ಬ್ರಿಲಿಯಂಟ್ ತಲೆ. ಎಂತಾರು ಬೈಕ್ ತಗೊಂಡ್ರೆ ನನ್ನ ಚಿನ್ನು ಮದಿಗೆ ಎಷ್ಟು ಖುಷಿ ಆಯ್ತು. ನನ್ನ ಚಿನ್ನಮ್ಮನ ಕರ್ಕೊಂಡು ಎಲ್ಲ ಬದಿ ಬೈಕಲ್ಲಿ ಫುಲ್ಲು ಓಡಾಡ್ಕೊ ಬರ್ಲಿಕ್ಕೆ. ವಾವ್, ಒಳ್ಳೆ ಪ್ಲ್ಯಾನ್. ಫಸ್ಟ್ ಇದಕ್ಕೆ ಎಂತಾರು ಮಾಡಿ ದುಡ್ಡು ಹೊಂದಿಸ್ಕು.